ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಇದರ ವತಿಯಿಂದ ಅಶಕ್ತ ಕುಟುಂಬಗಳ ಸಹಾಯಾರ್ಥವಾಗಿ ಎಸ್ಎಲ್ಸಿಟಿ ಟ್ರೋಫಿ ಕ್ರಿಕೆಟ್ ಪಂದ್ಯಾಟ ಬಂಟ್ವಾಳದ ಎಸ್ವಿಎಸ್ ಪ್ರೌಢಶಾಲಾ ಮೈದಾನದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಕೆನರಾ ಬ್ಯಾಂಕ್ ಪ್ರಬಂಧಕ ಯೋಗೀಶ್ ಆಚಾರ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಹಲವಾರು ಮಂದಿ ಬಡವರಿಗೆ ಆರ್ಥಿಕ ನೆರವು ಸಿಕ್ಕಿದೆ. ಈ ಒಂದು ಸೇವಾ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ತೊಡಗಿಸಿಕೊಳ್ಳೋಣ ಎಂದರು. ಅರ್ಜುನನನ್ನು ನಿಮಿತ್ತವಾಗಿ ಇಟ್ಟುಕೊಂಡು ಸಮಗ್ರ ಮಹಾಭಾರತವನ್ನು ಜಯಿಸಿ ಧರ್ಮಕ್ಕೆ ಜಯವನ್ನು ತಂದುಕೊಡುತ್ತಾರೋ ಅದೇ ರೀತಿ ಹಲವು ಸಾವಿರ ದಾನಿಗಳು ಅರ್ಜುನನ ಮುಖಾಂತರ ಈ ಅರ್ಜುನ್ ಭಂಡಾರ್ಕರ್ ಅಥವಾ ಸಂಜಯ್ ಭಟ್ ಅವರ ಮುಖಾಂತರ ಅಶಕ್ತ ಕುಟುಂಬಗಳಿಗೆ ಅದು ಧನ ಸಹಾಯವಿರಲಿ ಅಥವಾ ಮೆಡಿಕಲ್ ಸಹಾಯವಿರಲಿ, ಅದೇ ರೀತಿ ವಿದ್ಯಾರ್ಥಿಗಳಿಗೆ ಬೇಕಾದ ಸಹಾಯವಿರಲಿ, ಅವರು ಅದನ್ನು ಮಾಡಿಕೊಡ್ತಾ ಇದ್ದಾರೆ. ಬಹುಶಃ ಪರೋಪಕಾರಾರ್ಥಂ ಇದಂ ಶರೀರಂ ಅಂತ ಒಂದು ಮಾತುಂಟು. ನನ್ನ ಇಡೀ ದೇಹವೇ ಈ ಪರೋಪಕಾರಾರ್ಥಂ ಅಂತೇಳಿ ಆ ನಿಟ್ಟಿನಲ್ಲಿ ಇವತ್ತು ಅರ್ಜುನ್ ಭಂಡಾರ್ಕರ್ ಅವರ ನೇತೃತ್ವದಲ್ಲಿ ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ ಅತ್ಯಂತ ಪ್ರಶಂಸನೀಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ಎಲ್ಲ ದಾನಿಗಳತ್ತ ವಿಶೇಷವಾದ ಕಳಂಕಗಳಲ್ಲಿ ಅರ್ಜುನ್ ಭಂಡಾರ್ಕರ್ ಮತ್ತು ಸಂಜಯ್ ಭಟ್ ಇವರಿಗೆ ನಾವೆಲ್ಲರೂ ಸಂಯೋಜಿಸಿಕೊಳ್ಳೋಣ. ಅದಕ್ಕೆ ಬೇಕಾದ ಅವರಿಗೆ ಯಾವ ಧನ ಸಹಾಯವಿರಲಿ ಅಥವಾ ಇನ್ನಿತರ ಸಹಾಯವಿರಲಿ ನಾವೆಲ್ಲರೂ ಅವರಿಗೆ ಕೊಟ್ಟು ತದ ಮುಖಾಂತರ ಅವರು ಮಾಡುವ ಆ ಸಮಾಜದ ಅಭಿವೃದ್ಧಿ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ. ಶ್ರೀ ತಿರುಮಲ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಮುಕ್ತೇಶ್ವರ ಪ್ರವೀಣ್ ಕಿಣಿ, ಮಂಗಳೂರಿನ ವೆಂಕಟರಮಣ ದೇವಸ್ಥಾನದ ಮುಕ್ತೇಶ್ವರ ಕಿರಣ್ ಪೈ ಶುಭ ಕೋರಿದ್ರು. ಉದ್ಯಮಿ ರವೀಂದ್ರ ವಾಮನ ಬಾಳಿಕ, ಸಮಾಜ ಸೇವಕಿ ಮಂಜುಳಾ ನಾಯಕ್, ಲಕ್ಷ್ಮೀನಾರಾಯಣ್ ಮಲ್ಯ, ಜೈನ್ ಕ್ರಿಕೆಟರ್ಸ್ನ ಪ್ರಶಾಂತ್ ಭಂಡಾರ್ಕರ್ ಉಪಸ್ಥಿತರಿದ್ದರು. ಕೇದರ್ ನಾಯಕ್, ಸುರೇಶ್ ನಾಯಕ್, ಗಣೇಶ್ ಶೆಣಿ ಅವರನ್ನ ಇದೇ ವೇಳೆ ಸನ್ಮಾನಿಸಲಾಯಿತು. ಸೇವ್ ಲೈಫ್ ಚಾರಿಟೇಬಲ್ ಟ್ರಸ್ಟ್ನ ಅರ್ಜುನ್ ಭಂಡಾರ್ಕರ್, ಗಿರೀಶ್ ಪೈ, ವಸಂತ್ ಪ್ರಭು ಮೊದಲಾದವರು ಉಪಸ್ಥಿತರಿದ್ದರು. ನಾರಾಯಣ್ ಕಾಮತ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಸಂದೀಪ್ ಸಾದ್ಯನ್, ವಿ4 ನ್ಯೂಸ್, ಬಂಟ್ವಾಳ.